ತಂದೆಯನ್ನು ಧಾರಾಕಾರವಾಗಿ ನಿರ್ಮಿಸ್ತಾ ಇತ್ತು. ಇದನ್ನೆಲ್ಲ ನೋಡುವಾಗ ನಮ್ಮ ಪುರದಲ್ಲಿ ಯಾವುದೋ ಒಂದು ದುರ್ಘಟನೆ ನಡೆದಿದೆ. ನಿನ್ನ ಕಣ್ಣೀರಿಗೆ ಯಾರಮ್ಮ ಕಾರಣ? ಅಲ್ಲ, ಎತ್ತವನಾಗಲಿ ಅವರಿಗೆ ಸರಿಯಾದ ಶಿಕ್ಷೆ ಅಯ್ಯಯ್ಯೋ ಮುದ್ದು ಕಲ್ಲ ಕಲ್ಲ ಕಂದ ಯಾಕೆಮ್ಮ ಕಣ್ಣೀರು? ಏನಾಯ್ತಮ್ಮ ನಿನಗೆ? ನಿನ್ನ ಕಂದ ಬಂದಿದ್ದೇನೆ ಹೇಳಮ್ಮ. ಕುಮಾರ, ಹೆತ್ತ ತಾಯಿಯ ಕೂಗನ್ನು ಕೇಳಿಕೊಂಡು ಓಡಿಕೊಂಡು ಬಂದೆ ಮಗನೇ. ಹೌದು ತಾಯಿ. ಯಾಕಮ್ಮ ಈ ರೀತಿಯಾಗಿ ದುಃಖಿಸದ ಕೇಳಿದ ಕುಮಾರ? ನಿಜಮ್ಮ. ಕಣ್ಣೀರ ಕಥೆಯನ್ನು ಹೇಗೆ ಕಂದ? ಏನಾಯ್ತಮ್ಮ? ನನ್ನ ತಂದೆ ಮಾಡಿದ್ದಾರೆ. ನನ್ನ ತಂದೆ ಆಡಿದ್ದಾರೆ. ಅಮ್ಮ ಮಗನೇ, ಯಾರಿದ್ದಾರಮ್ಮ ಇನ್ನು ನಮಗೆ ಗತಿ? ನಿನಗೆ ನಾನಿಲ್ವ ಮಗನೇ? ತಾಯೇ, ಮಿಂಚು ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲಮ್ಮ. ಸರಿ, ಈ ರೀತಿ ಅಳುತ್ತಾ ನಿಂತರೆ ಸತ್ತಂತ ನನ್ನ ತಂದೆ ಮರಳಿ ಬರ್ತಾರೆ. ಖಂಡಿತವಾಗಿ ಬರುವುದಿಲ್ಲ ಮಗನೇ. ಯೋಚನೆ ಮಾಡಬೇಡ, ಕಣ್ಣೀರು ಹಾಕಬೇಡ. ಸರಿ, ನನ್ನ ತಂದೆಯನ್ನು ಕೊಂದಂತ ರಾಜ ಮಾಡ್ತೇನೆ. ನಿನ್ನ ತಂದೆಯನ್ನು ಕೊಂದರೆ ಕ್ಷಮೆಗೆ ನನ್ನ ಪಾಲಿಗೆ ನಿರ್ಲಕ್ಷ್ಯವೇ. ಯಕ್ಷ ಲೋಕವನ್ನು ಸೇರುವಂತಹ ಸಂದರ್ಭದಲ್ಲಿ ಯಕ್ಷನ ಪಕ್ಷವನ್ನು ಸೇರಿಕೊಂಡು ಮುಕ್ಕಣ್ಣನೆ ಮರಳಿ ಆತನ ಮೂರನ ಕಣ್ಣಿನಿಂದ ಬೆವರ ಜಾಲವನ್ನು ಇರಿಸದಿದ್ದರೆ
ನಿನ್ನ ಮಗನೇ ನಾನಲ್ಲ. ಮತ್ತೆ ನುಡಿಗೆ ಮಾಲಿನಿ ಮನದಿ ಹರ್ಷವನಾತು ನುಡಿದಳು ಆ ನಿಮಿಷರ ಗೆಲಬಹುದು ನಿನಗೆ ಸಮನದಿ ಗಣತನದ ಕೆಲಸ ಅಲ್ಲ. ವನಜನ ಬರುವ ನಗರಿ ಏನು ಮಾಡ್ಬೇಕಮ್ಮ? ಅರವರದವು ಸುಮನ ಭಜನಿ ಅದಕ್ಕೆ ನಿನಗೆ ಬೇಡುವೆನು ಒಂದು ಬೇಡ, ಯಾವುದು ಬೇಡ. ವಿಧಿಯಲ್ಲಿ ವರಗಳನ್ನು ಪಡೆದು ತನಯನಾರಿದ ನುಡಿಗೆ ಮಾಲಿನಿ ಕಂದ ಬಿಡಮ್ಮ, ಬಿಡು. ಸ್ವಲ್ಪ ತಡೆ ಮಗನೇ, ನನಗೆ ಇವತ್ತಿನಲ್ಲಿ ತಡೀಲಿಕ್ಕೆ ಆಗುತ್ತಿಲ್ಲಮ್ಮ. ಅವಸರ ಮಾಡಬೇಡ. ಹಾ. ನಿನ್ನ ಮಾತನ್ನ ಕೇಳುವಾಗ ಮನಸ್ಸಿಗೆ ಸಂತೋಷವಾಯಿತು ಕುಮಾರ. ಅಮೃತ ಸಿಂಚನ ಮಾಡಿದಾಗ ಓ, ಒಂದು ತಾಯಿಗೆ 10 ಮಕ್ಕಳು ಯಾಕೆ? ಮತ್ತೆ? ನಿನ್ನಾಗಿ ವೀರ ಚಿನ್ನಂತ ಒಬ್ಬ ಮಗಿದ ಸಾಕು. ಹೇ. ಆ ತಾಯಿಯ ಜೀವನ ಸಾರ್ಥಕವಾಗುವುದಕ್ಕೆ ಸಾಧ್ಯವಿಲ್ಲ. ಮಾತ್ರ ಒಂದು ಆಜ್ಞೆ ನೀಡು. ಆಹಾ. ನೇರವಾಗಿ ಕೇಳಿದ್ದೇನೆ ನಾನು. ಆ, ಕಾರ್ಯ ಸಾಧನಕ್ಕಾಗಿ ಮುಂದೆ ತೆರಳುವಂತಹ ಸಂದರ್ಭದಲ್ಲಿ ಬರೀ ಹೊಟ್ಟೆಯಲ್ಲಿ ಹೋಗ್ಬೇಕಂತೆ. ಆ, ಹಾಗೇ ಆಗ್ಬೇಕಮ್ಮ. ನನ್ನ ಮಗ ಜಾಣ. ಅಮ್ಮ, ನಾನು ಬರುವಾಗ ಮಾತ್ರ ನೀನು ನನಗೆ ಬೇಕಾದಷ್ಟು ಕೊಡ್ಬೇಕು. ಆಯ್ತು ಮಗನೇ, ತಾಯೇ, ನಿರೀಕ್ಷೆ ಇರ್ತೇನೆ. ಕಾರ್ಯ ಸಾಧನಕ್ಕಾಗಿ ಮುಂದೆ ತೆರಳುತ್ತಾ ಇದ್ದೇನೆ. ಬರೀ ಕೈ ಇದು ಯಾರ್ದು? ನಿನ್ನ ಅಪ್ಪನ ಪಟ್ಟದ ಗದ್ದೆ. ಮಗನಿಗೆ ಬರಬೇಕಾದದ್ದು. ಹೌದು ಮಗನೇ. ಆಗ್ಲೇ ಆ. ಅಮ್ಮ, ನಾನು ಹೋದ ನಂತರ ಒಂದು ಬುಳಿಯನ್ನು ಇದ್ದು ಕಣ್ಣೀರು ಹಾಕಕೂಡದು. ಇಲ್ಲ ಮಗನೇ, ಆದಷ್ಟು ಬೇಗ ಬರ್ತೇನೆ. ಆ. ದಾರಿ ನಿರೀಕ್ಷೆಯಲ್ಲಿ ಇರೋ. ಸುಮ್ಮನಾಗಿರಿ ಮಗನೇ, ಧೈರ್ಯಸಾಗಿರಿ ಕನ್ನ, ಧೈರ್ಯಸಾಗಿರಿ.